ನಮಸ್ಕಾರ. ಏನ್ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಏನೋಪಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಏನೋಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಏನ್ ಆರೋಗ್ಯ ಕಾರ್ಯಕ್ರಮ. ಈ ದಿವಸ ನಾವು ದಮ್ಮು ಮತ್ತು ಅಸ್ತಮಾ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಡಾಕ್ಟರ್ ಆದರ್ಶ BM ಅವರಿದ್ದಾರೆ. ನಾನು ಡಾಕ್ಟರ್ ಆದರ್ಶ BM ಅವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟ್ರೆ ಸ್ವಾಗತ. ನಮಸ್ಕಾರ. ಎಸ್, ಡಾಕ್ಟರ್ ಆದರ್ಶ BM ಅವರು ಏನೋಪಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ರೆಸ್ಪಿರೇಟರಿ ಮೆಡಿಸಿನ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ವಿಭಾಗದ ವೈದ್ಯಾಧಿಕಾರಿ ಆಗಿದ್ದಾರೆ. ಅವರು ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಅಸ್ತಮಾ ಜೊತೆಗೆ ದಮ್ಮು ಈ ವಿಚಾರವಾಗಿ ಅದರ ಏನು ಗುಣಲಕ್ಷಣಗಳು ಮತ್ತು ಯಾವ ರೀತಿಯದು ನಮಗೆ ಪ್ರತಿಕೂಲ ಪರಿಣಾಮವನ್ನು ತಂದೊಡ್ಡುತ್ತೆ ಮತ್ತು ಯಾವ ರೀತಿಯ ಚಿಕಿತ್ಸೆ ಅದಕ್ಕೆ ಬೇಕು ಎಲ್ಲ ವಿಚಾರಗಳನ್ನು ಮಾತಾಡಲಿಕ್ಕಿದ್ದಾರೆ. ಮತ್ತು ಕೋವಿಡ್ ಕೂಡ ನಮ್ಮ ನಡುವೆ ಇದೆ. ಕೋವಿಡ್ನ ಸಂದರ್ಭದಲ್ಲಿ ದಮ್ಮಿನ ಸಮಸ್ಯೆ ಬಗ್ಗೆ ನಮ್ಮಲ್ಲಿ ಅನೇಕ ಕುತೂಹಲಗಳು, ಆತಂಕಗಳು, ಅನುಮಾನಗಳೆಲ್ಲ ಈ ವಿಚಾರ ಕೂಡ ನಾವು ಮಧ್ಯೆ ಮಾತಾಡ್ತೇವೆ. ನಾನು ಮೊದಲಾಗಿ ಈ ಒಂದು ಮಾತುಕತೆಯನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಡಾಕ್ಟರ್ ಕೇಳುವಂಥದ್ದು, ಈ ಒಂದು ದಮ್ಮು ಅಥವಾ ಅಸ್ತಮದ ಸಮಸ್ಯೆ ಮೂಲತಃವಾಗಿ ಒಬ್ಬ ವ್ಯಕ್ತಿಗೆ ಬರಲಿಕ್ಕೆ ಕಾರಣ ಏನು? ಯಾವ ಕಾರಣದಿಂದಾಗಿ ಇಂಥ ಒಂದು ಸಮಸ್ಯೆ ಒಬ್ಬನ ವ್ಯಕ್ತಿಯಲ್ಲಿ ಕಾಣಿಸಿಕೊಳ್ಳುತ್ತೆ? ಈ ಅಸ್ತಮಾ ಅನ್ನೋದಕ್ಕೆ ನಾವು ಇಂಗ್ಲೀಷಲ್ಲಿ ಬ್ರಾಂಕಲ್ ಆಸ್ತಮಾ ಅಂತ ಹೇಳ್ತೇವೆ. ಓಕೆ. ದಮ್ಮು ಅನ್ನೋದಕ್ಕೆ ಇಂಗ್ಲೀಷಲ್ಲಿ COPD ಅಂತ ಹೇಳ್ತೇವೆ, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸಸ್ ಅಂತ. ಎರಡು ಸಮಸ್ಯೆಗಳು ಸ್ವಲ್ಪ ಡಿಫ್ರೆಂಟ್ ಇದೆ ರೀಸನ್ಸ್. ಈ ಬ್ರಾಂಕಿಯಲ್ ಆಸ್ತಮಾ ಅನ್ನೋದು ಈಗ ಮನುಷ್ಯನಿಗೆ ಅವನು ಚಿಕ್ಕವನಿದ್ದಾಗ, ಸಣ್ಣ ಹುಡುಗ ಇದ್ದಾಗ ಅವಾಗಿಂದಾನೇ ಬರ್ಬೋದು. ಚೈಲ್ಡ್ಹುಡ್ ಆಸ್ತಮಾ ಅಂತ ಹೇಳ್ತೇವೆ, ಬಾಲ್ಯದಲ್ಲೇ ಬರ್ಬೋದು. ಯೂಶಲಿ ಯಾವಾಗ ಬರುತ್ತೆ ಅಂದರೆ ಅವ್ರ ಪೇರೆಂಟ್ಸಿಗೆ ಇರುತ್ತೆ ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸಿಗೆ ಇರುತ್ತೆ. ಸೊ ಇದು ಜೆನೆಟಿಕಲಿ ಟ್ರಾನ್ಸ್ಮಿಟ್ ಆಗುತ್ತೆ, ಬಾಲ್ಯದಲ್ಲಿ ಬರುವಂಥ ಚೈಲ್ಡ್ಹುಡ್ ಆಸ್ತಮಾ. ಇನ್ನು ಕೆಲವರಿಗೆ ಜೆನೆಟಿಕಲಿ ಅಲ್ಲ ಅಂದರೂ ಕೂಡ ಈ ಅಲರ್ಜನ್ಸ್ ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಈ ಮಣ್ಣಲ್ಲಿ ಧೂಳು ಅಥವಾ ಪ್ಲಾಂಟ್ಸು, ಈ ಪೋಲೆನ್ ಗ್ರೈನ್ಸು, ಒಟ್ಟು ಯಾವುದೇ ಈ ಡಸ್ಟ್ ಮೈಟ್ಸ್ ಅಂತ ಹೇಳ್ತೀವಿ. ಸೊ ಎನಿ ಅಲರ್ಜನ್ಸ್, ಬೇಸಿಕಲಿ ಅಲರ್ಜಿ ಇರುವಂಥ ಯಾವ ವಯಸ್ಸಲ್ಲೂ ಆಗ್ಬೋದು. ಈವನ್ ದೊಡ್ಡವರಲ್ಲೂ ಕೂಡ ಸೇಮ್ ಅಲರ್ಜಿ ಇತ್ತು ಅಂದರೆ ಅವರಿಗೆ, ಇಫ್ ದೇ ಆರ್ ಎಕ್ಸ್ಪೋಸ್ ಟು ಎನಿ ಅಲರ್ಜನ್ಸ್, ಯಾವುದೇ ಅಲರ್ಜನ್ಸಿಗೆ ಎಕ್ಸ್ಪೋಸ್ ಆದಾಗ ಅವಾಗ ಬ್ರಾಂಕಿಯಲ್ ಆಸ್ತಮಾ ಆಗುತ್ತೆ. ಇದು ಬ್ರಾಂಕಿಯಲ್ ಆಸ್ತಮಾದ್ದು. ನೆಕ್ಸ್ಟ್ COPD ಅಥವಾ ದಮ್ಮು ಅನ್ನೋದು, ಅದು ಮೇಜರ್ ಬರುವುದು ಯಾರು ಸ್ಮೋಕ್ ಮಾಡ್ತಾರಲ್ಲ ಫಾರ್ ಲಾಂಗ್ ಇಯರ್ಸ್, 1 ವರ್ಷ 2 ವರ್ಷಕ್ಕಂತಲ್ಲ, ಲಾಂಗ್ ಇಯರ್ಸ್, 10 years 15 years ಈ ತರ ಚಟದ ತರ ರೂಢಿಸಿಕೊಂಡಿರ್ತಾರೆ. ಯಾರಿಗೆ ಅಡಿಕ್ಷನ್ ಆಗುತ್ತೆ ಅವರಿಗೆ. ಆಮೇಲೆ ನೆಕ್ಸ್ಟ್ ಸ್ಮೋಕರ್ಸ್, ನಾನ್ ಸ್ಮೋಕರ್ COPD ಅಂತ ಕೂಡ ಇದೆ. ಅವರು ಸ್ಮೋಕ್ ಮಾಡಿರಲ್ಲ ಬಟ್ ಸ್ಟಿಲ್ COPD ಬರೋ ಚಾನ್ಸ್ ಇದೆ. ಸೊ ಅದರಲ್ಲಿ ಹೌದು, ಅದು ಬೇಸಿಕಲಿ ಏರ್ವೇಸ್ ಅಲ್ಲಿ ಚೇಂಜಸ್ ಆಗುತ್ತೆ, ಬಿಕಾಸ್ ಆಫ್ ದಟ್ ಬರುತ್ತೆ. ಆಮೇಲೆ ಇದು ನಮ್ಮಲ್ಲಿ ಅನೇಕ ಮಂದಿ ಮಾತನಾಡಿಕೊಳ್ಳುವಂಥದ್ದು, ಅವನು ಸಿಗರೇಟ್ ಸೇದಲಿಲ್ಲ ಅಥವಾ ಬೀಡಿ ಸೇದಲಿಲ್ಲ ಆದರೂ ಅವನಿಗೆ ದಮ್ಮಿದ ಸಮಸ್ಯೆ ಬಂತು ಅಂತ. ಹೌದು. ಸೊ ಸ್ಮೋಕರ್ಸ್ ಅಲ್ಲಿ ಅಷ್ಟೇ ಬರಬೇಕು ಅಂತಿಲ್ಲ, ಮೈನಾರಿಟಿ ಇದು ಪರ್ಸೆಂಟೇಜ್. ಮೆಜಾರಿಟಿ ಬರೋದು ಸ್ಮೋಕರ್ಸ್ ಅಲ್ಲಿ, ಬಟ್ ಮೈನಾರಿಟಿ ಸ್ಮೋಕರ್ಸ್ ಅಲ್ದಲ್ಲೇ ಇದ್ರೂ ಬರುತ್ತೆ. ಆಮೇಲೆ ಇನ್ನೊಂದು, ಈ ಸ್ಮೋಕ್ ಅಲ್ದಲ್ಲೇ ಬೇರೆ ಧೂಳಿಗೆ, ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗಿರ್ತಾರಲ್ಲ, ಕಾನ್ಸ್ಟೆಂಟ್ ಆಗಿ ಟ್ರಾಫಿಕ್ ಅಲ್ಲಿ ಎಕ್ಸ್ಪೋಸ್ ಆದವರು, ಫ್ಯಾಕ್ಟ್ರೀಸ್ ಅಲ್ಲಿ ವರ್ಕ್ ಮಾಡೋರು, ಸಣ್ಣ ಕಣಗಳಿಗೆ ಎಕ್ಸ್ಪೋಸ್ ಆಗಿರ್ತಾರೆ. ಸೊ ಅವರಿಗೂ ಕೂಡ COPD ಬರೋಂಥ ಚಾನ್ಸ್ ಇರುತ್ತೆ. ಸೊ ಎರಡದು ರೋಗ ಲಕ್ಷಣಗಳು ಸ್ವಲ್ಪ ಸಿಮಿಲರ್ ಇದೆ, ಬಟ್ ಕಾಸಸ್ ಸ್ವಲ್ಪ ಡಿಫ್ರೆಂಟೇ ಇರುತ್ತೆ. ಬ್ರಾಂಕಿಯಲ್ ಆಸ್ತಮಾಗೆ ಬೇರೆ ಕಾಸು, COPDಗೆ ಬೇರೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಅಂತ. ನೀವು ಅದರ ಲಕ್ಷಣಗಳನ್ನು ಎರಡರದನ್ನು ಯಾವ ರೀತಿ ಹೇಳ್ತೀರಿ? ಈ ಬ್ರಾಂಕಿಯಲ್ ಆಸ್ತಮಾ ಅಂದ್ರೆ ಏನಾಗುತ್ತೆ, ಇದು ಕಂಟಿನ್ಯೂಸ್ ಇರೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಎಪಿಸೋಡಿಕ್ ಅಂತೀವಿ, ಅಂದ್ರೆ ಬಿಟ್ಟು ಬರುವಂತದ್ದು, ಬಿಟ್ಟು ಲಕ್ಷಣ ಗೋಚರಿಸುತ್ತೆ. ಹೌದು. ಆದ್ರೆ ಈ COPD ಅಲ್ಲಿ ಏನಾಗುತ್ತೆ, ಇದು ಲಕ್ಷಣ ಅಂದ್ರೆ ಯಾವ ರೀತಿ ಕಾಣಿಸಿಕೊಳ್ಳುತ್ತೆ? ಈ ಲಕ್ಷಣಗಳು ಅಂದ್ರೆ ಉಸಿರಾಟದ ತೊಂದರೆ ಬರುತ್ತೆ. ಓಕೆ. ಈಗ ಹೇಗೆ ಹೇಳ್ಬೋದು, ಮಾರ್ನಿಂಗ್ ಟೈಮ್ ಅಲ್ಲಿ, ಬೆಳಗಿನ ಜಾವ ಕೆಲವರಿಗೆ ಎದ್ದಾಗ ಹೇಳ್ತಾರೆ ನೋಡಿ, ವೀಸ್ ಬರುತ್ತೆ, ಉಸಿರಾಡುವಾಗ ಸಳ್ ಅಂತ ಸೌಂಡ್ ಬರುತ್ತೆ ಅಂತ ಹೇಳ್ತಾರೆ. ಮಾರ್ನಿಂಗ್ ಟೈಮ್ ಮೋರ್, ಮತ್ತೆ ರಾತ್ರಿ ಮಲಗೋ ಟೈಮಲ್ಲಿ. ಸೊ ಬೇಸಿಕಲಿ ಟೆಂಪರೇಚರ್ ಕಡಿಮೆ ಆದಾಗ, ವಾತಾವರಣದಲ್ಲಿ ಟೆಂಪರೇಚರ್ ಕಡಿಮೆ ಆದಾಗ, ಕೋಲ್ಡ್ ವೆದರ್, ಕೋಲ್ಡ್ ಎನ್ವಿರಾನ್ಮೆಂಟ್ ಇದ್ದಾಗ ಈ ಅಸ್ತಮಾ ಪ್ರೆಸಿಪಿಟೇಟ್ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಅಸ್ತಮಾ ಅಟ್ಯಾಕ್ ಅಂತ ಹೇಳ್ತೀವಿ. ಅವರಿಗೆ ಸಡನ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗೋದು, ಸಳ್ ಅಂತ ಸೌಂಡ್ ಬರೋದು, ಇದು ಬಹಳ ಜನ ಹೇಳಿರ್ತಾರೆ, ನೋಡಿರ್ತಾರೆ. ಮಕ್ಕಳಿಗೆ ಕೂಡ ಅದೇ ತರದ್ದು ಲಕ್ಷಣ ಕಾಣಿಸಿಕೊಳ್ಳುತ್ತೆ. ಹೌದು. ಈಗ ನೀವು ಮಕ್ಕಳಿಗೆ ಕೂಡ ಹೆರಿಡಿಟರಿ ಆಗಿ ಬರುವ ಸಾಧ್ಯತೆಗಳು ಇದೆ ಅಂತ ಹೇಳಿದರೆ, ವಂಶಪಾರಂಪರ್ಯವಾಗಿ ಬರುವಂತ ಸಾಧ್ಯತೆ ಅಂತ ಅವರಲ್ಲಿ ಕೂಡ ಗೋಚರಿಸಿ
ಕಾಣಿಸುವಂಥ ಲಕ್ಷಣ ಅದೇ ಥರದ್ದು. ಸೇಮ್ ಅವರು ಮಕ್ಕಳು ಉಸಿರಾಡುವಾಗ ಸೌಂಡ್ ಬರುತ್ತೆ, ನಾವು ಪಕ್ಕದಲ್ಲಿ ಕೂತಿದ್ರೆ ಅದು ಉಸಿರಾಡೋದ್ ಸೌಂಡ್ ನಮಗೆ ಕೇಳುತ್ತೆ, ವೀಸಿಂಗ್ ಅಂತೀವಿ. ಸೊ ಅವಾಗ ನಾವು ಡೌಟ್ ಪಡ್ಬೋದು, ಸಸ್ಪಿಷನ್ ಬರುತ್ತೆ ಬ್ರಾಂಕಿಯಲ್ ಆಸ್ತಮಾ ಇರ್ಬೋದು ಅಂತ. ಮೇನ್ಲಿ ಬಿಕಾಸ್ ಆಫ್ ವೆದರ್ ಚೇಂಜಸ್. ಅದು ಬಿಟ್ಟರೆ ಈ ಅಲರ್ಜನಿಗೆ ಎಕ್ಸ್ಪೋಸ್ ಆದಾಗ, ಧೂಳು ಅಥವಾ ಪ್ಲಾಂಟ್ಸಿಗೆ ಎಕ್ಸ್ಪೋಸ್ ಆದಾಗ ಆ ಥರ. ಈ ಲಕ್ಷಣ ಅದು ನಿರಂತರವಾಗಿ ಕಾಣಿಸುತ್ತಾ ಅಥವಾ ಪದೇ ಪದೇ? ಇದು ಬ್ರಾಂಕಿಯಲ್ ಆಸ್ತಮಾದಲ್ಲಿ ಕಂಟಿನ್ಯೂಸ್ ಇರೋದಿಲ್ಲ, ಇದು ನಿರಂತರವಾಗಿ ಇರೋದಿಲ್ಲ. ಮಾರ್ನಿಂಗ್ ಟೈಮು ಅಥವಾ ನೈಟ್ ಟೈಮ್ ಜಾಸ್ತಿ ಇರುತ್ತೆ, ಅಥವಾ ಹೊರಗಡೆ ಧೂಳಿಗೆ ಎಕ್ಸ್ಪೋಸ್ ಆದಾಗ ಈ ಟೈಮ್ ಜಾಸ್ತಿ ಇರುತ್ತೆ. ಈ ಮಾರ್ನಿಂಗ್ ಅಥವಾ ರಾತ್ರಿ ನೀವು ಹೇಳಿದಾಗೆ ಅದು ಪ್ರತಿನಿತ್ಯನೂ ಇರುತ್ತಾ ಅಥವಾ? ಹೌದು. ಅಂದ್ರೆ ಈ ಮಳೆಗಾಲ ಚಳಿಗಾಲ ಟೈಮಲ್ಲಿ ಆಲ್ಮೋಸ್ಟ್ ಪ್ರತಿನಿತ್ಯ ಇರುತ್ತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚಿನ ವಯಸ್ಕರೆಲ್ಲ ಹೇಳುವಂಥದ್ದು ಇರುತ್ತೆ. ಹೌದು, ಈಗ ಸೀಸನ್ ಅಲ್ಲ. ಸೊ ಮಳೆಗಾಲ ಚಳಿಗಾಲ ಟೈಮಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ ಇರುತ್ತೆ. ಬೇಸಿಗೆಗಾಲ ಮತ್ತೆ ಆಟಮ್ ಟೈಮಲ್ಲಿ ಕಡಿಮೆ ಆಗುತ್ತೆ ಅಥವಾ ಕಂಪ್ಲೀಟ್ ಸ್ಟಾಪ್ ಆಗಿರುತ್ತೆ. ಈಗ ದಮ್ಮಿದ್ದು ಗುಣಲಕ್ಷಣ ಅದೇ ಥರನಾ? ದಮ್ಮಿಂದು ಕೂಡ ಮೇನ್ ಇದೆ, ಬ್ರೆತ್ಲೆಸ್ನೆಸ್ ಅಂತೀವಿ ಇದಕ್ಕೆ. ಇದ್ರ ಜೊತೆಗೆ ಕೆಮ್ಮು ಮತ್ತೆ ಕಫ ಬರುತ್ತೆ. ಇದು ಮೇನ್. ಯಾಕಂದ್ರೆ ಅವ್ರು ಸ್ಮೋಕ್ ಮಾಡ್ತಾ ಇರ್ತಾರಲ್ಲ, ಏರ್ವೇಸ್ ಎಲ್ಲ ಇರಿಟೇಟ್ ಆಗಿರುತ್ತೆ. ಅಂದ್ರೆ ಸ್ಮೋಕಿಗೆ ಎಕ್ಸ್ಪೋಸ್ ಆಗಿ ಇನ್ಫ್ಲಮೇಷನ್ ಅಂತೀವಿ, ಏರ್ವೇಸ್ ಇನ್ಫ್ಲಮೇಷನ್. ನಾಳಗಳು, ಹೌದು, ಶ್ವಾಸಕೋಶದ ನಾಳಗಳಲ್ಲಿ ಇರಿಟೇಷನ್ ಆಗಿ ಸ್ಮೋಕಿಗೆ ಎಕ್ಸ್ಪೋಸ್ ಆಗಿ ಜಾಸ್ತಿ ಕಫ ಪ್ರೊಡಕ್ಷನ್ ಆಗುತ್ತೆ, ಮ್ಯೂಕಸ್ ಅಂತೀವಿ. ಸೊ ಅದು ಪ್ರೊಡಕ್ಷನ್ ಆದಾಗ ಅದನ್ನ ಹೊರಗೆ ತೆಗಿಬೇಕಲ್ಲ, ಸೊ ಆಟೋಮೆಟಿಕ್ ರೆಸ್ಪಾನ್ಸ್ ತರ ಕೆಮ್ತಾ ಇರ್ತಾರೆ ಅವ್ರು ಯಾವಾಗ್ಲೂ. ಕೆಮ್ಮಿ ಅದು ಕಫ ಹೊರಗೆ ತೆಗಿತಾ ಇರ್ತಾರೆ. ಸೊ ಕೆಮ್ಮು ಕಫ ಇರುತ್ತೆ, ಪ್ಲಸ್ ಬ್ರೆತ್ಲೆಸ್ನೆಸ್. ಅವ್ರಿಗೆ ಬ್ರೆತ್ಲೆಸ್ನೆಸ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಈ ಸೀಸನಲ್ ವೇರಿಯೇಷನ್ ಇದೆ, ಅಂದ್ರೆ ಬೆಳಿಗ್ಗೆ ನೈಟು, ಮಳೆಗಾಲ ಚಳಿಗಾಲ. ಅದಲ್ದಲೆ ಕೆಲಸ ಮಾಡುವಾಗ ಈಗ ನಾವು ಸುಮ್ಮನೆ ಕೂತಿದ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ಶ್ರಮ ಪಡುವಂತ ಕೆಲಸಗಳು, ದೈಹಿಕ ಶಕ್ತಿ ಅಥವಾ ವ್ಯಾಯಾಮ, ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಅವರಿಗೆ ಬ್ರೆತ್ ಕಡಿಮೆ ಅನ್ಸುತ್ತೆ, ಆಕ್ಸಿಜನ್ ಕಡಿಮೆ ಅನ್ಸುತ್ತೆ, ಸುಸ್ತು ಅನ್ಸುತ್ತೆ. ಸೊ ಅವಾಗ ಇದು ಅವರಿಗೆ ಗೊತ್ತಾಗ್ತಾ ಹೋಗುತ್ತೆ, ಗ್ರಾಜುವಲಿ ಜಾಸ್ತಿ ಅನುಭವಕ್ಕೆ ಬರ್ತಾ ಇರುತ್ತೆ. ಹೌದು, ಓವರ್ ಮಂತ್ಸ್ ಅಥವಾ ಇಯರ್ಸ್ ಕಂಪೇರ್ ಮಾಡಿದ್ರೆ ಒಂದ್ 2 ವರ್ಷದ ಮುಂಚೆ ಇದು ಆಗ್ತಿರ್ಲಿಲ್ಲ, ಈಗ ನನಗೆ ಜಾಸ್ತಿ ಆಗ್ತಿದೆ ಅಂತ ಈ ತರ ಹೇಳ್ತಾರೆ. ಅದಕ್ಕೆ ನಾವು ಕ್ರೋನಿಕ್ ಪ್ರೋಗ್ರೆಸಿವ್ ಅಂತೀವಿ, ಅಂದ್ರೆ ಫಾರ್ ಎ ಲಾಂಗ್ ಟರ್ಮ್ ಪ್ರೋಗ್ರೆಸಿವ್, ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ರಮೇಣವಾಗಿ ಇದು ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಇದು ಸ್ಮೋಕ್ ಮಾಡೋದೇ ಮಕ್ಕಳಿಗೆ ಏನಾದರೂ ಬರುವಂತ ಸಾಧ್ಯತೆ ಉಂಟಾ? COPD ಮಕ್ಕಳಲ್ಲೂ ಬರುತ್ತೆ, ತುಂಬಾ ರೇರ್. ಆದ್ರೆ ತುಂಬಾ ರೇರ್. ಯೂಶಲಿ ನಾವು ಹೇಳೋದೇನು ಮೋರ್ ದೆನ್ 40 years ಅಲ್ಲೇ ಸ್ಟಾರ್ಟ್ ಆಗುತ್ತೆ. 40 ವರ್ಷ ದಾಟಿದ ನಂತರ ಇದು ಕಾಣಿಸಿಕೊಳ್ಳುವಂಥದ್ದು. 35 to 40 years. ಬಟ್ ಈಗ ಬಹಳ ಯಂಗ್ಸ್ಟರ್ಸ್ ತುಂಬಾ ಜಲ್ದಿ ಸ್ಮೋಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. 15 years ಹಂಗೆ ಸ್ಟಾರ್ಟ್ ಮಾಡ್ತಾರೆ. ಅವರಿಗೆ 20-25 ಬರುತ್ತೆ ಇಫ್ ದೇ ಆರ್ ಮೋರ್ ಎಕ್ಸ್ಪೋಸ್ಡ್ ಜಾಸ್ತಿ. ಈಗ ನೀವು ಅಸ್ತಮಕ್ಕೆ ಹೇಳಿದ ಸ್ವರೂಪದಲ್ಲಿ ಮಕ್ಕಳಿಗೆ ದಮ್ಮಿದ್ದು ಅಂತ ಏನು ಸಮಸ್ಯೆ ಆ ರೀತಿ ಏನು ಕಾಣಿಸಿಕೊಳ್ಳುತ್ತಾ? ಮಕ್ಕಳಲ್ಲಿ? ಹೌದು, ಮಕ್ಕಳಲ್ಲಿ ದಮ್ಮಿದ್ದು ನಾನು ಕೇಳುವಂಥದ್ದು ತುಂಬಾ ಕಡಿಮೆ. ನಾವು ನಮ್ಮ ಪ್ರಾಕ್ಟೀಸ್ ಅಲ್ಲಿ ಬಹಳ ಕಡಿಮೆ ನೋಡೋದು. ತುಂಬಾ ರೇರ್, ಅಂದ್ರೆ ನೆಗ್ಲಿಜಿಬಲ್ ಅದು. ಸೊ ಸಣ್ಣ ಮಕ್ಕಳಲ್ಲಿ ನೀವು ಮೇನ್ ಅಂದ್ರೆ ಬ್ರಾಂಕಿಯಲ್ ಆಸ್ತಮಾ ಇರುತ್ತೆ, ಅಥವಾ ಬೇರೆ ಏನಾದರೂ ಕಾಸ್ ನೋಡ್ಬೇಕಾಗುತ್ತೆ. ಈ ದೊಡ್ಡವರಲ್ಲಿ, ಟೀನೇಜರ್ಸ್ ಅಲ್ಲಿ, ತುಂಬಾ ಓಲ್ಡ್ ಏಜ್ ಪೀಪಲ್ ಅಲ್ಲಿ ಈ ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಗ್ರಾಜುವಲಿ ಪ್ರೋಗ್ರೆಸಿವ್ COPD ಅಥವಾ ದಮ್ಮು ಅಂತ ಹೇಳ್ಬೋದು. ಇದು ಏನು ಸಮಸ್ಯೆ, ಮುಂದೆ ಏನಾಗುತ್ತೆ, ಏನು ಪ್ರತಿಕೂಲ ಪರಿಣಾಮವನ್ನು ತಂದುಕೊಡುತ್ತೆ ಅಂತ? ದಮ್ಮು ಇರಬಹುದು ಅಥವಾ ಅಸ್ತಮವೂ ಇರಬಹುದು. ಈಗ ಅಸ್ತಮಾದಲ್ಲಿ ಬ್ರೆತ್ಲೆಸ್ನೆಸ್ ಅಂತ ಏನು ಹೇಳಿದ್ವಿ, ಅದ್ರ ಜೊತೆಗೆ ಮೂಗಲ್ಲಿ ನೀರು ಸೋರುವಿಕೆ, ಮೂಗಲ್ಲಿ ಯಾವಾಗ್ಲೂ ಮೂಗ್ ಕಟ್ಟಿದೆ ಅಂತ ಹೇಳ್ತಾ ಇರ್ತಾರೆ. ಮೂಗ್ ಕಟ್ಟಿರುತ್ತೆ, ಶೀತ, ನೆಗಡಿ, ಪ್ಲಸ್ ಗಂಟ್ಲಲ್ಲಿ ಸ್ವಲ್ಪ ಇರಿಟೇಷನ್, ಸೋರ್ ಥ್ರೋಟ್ ಅಂತೀವಿ. ಆಮೇಲೆ ಡ್ರೈ ಕಾಫ್ ಅಂತೀವಿ. ಡ್ರೈ ಕಾಫ್ ಅಥವಾ ಕೆಮ್ಮಿನ ಜೊತೆ ಸ್ವಲ್ಪ ಮ್ಯೂಕಸ್ ಪ್ರೊಡಕ್ಷನ್, ಇವೆಲ್ಲ ಸಿಂಪ್ಟಮ್ಸ್ ಕೂಡ ಇರುತ್ತೆ ಯಾವುದು ಬ್ರಾಂಕಿಯಲ್ ಆಸ್ತಮಾ ಅಥವಾ ಅಸ್ತಮಾದಲ್ಲಿ. ಸೊ ಇದು ಏನಾಗುತ್ತೆ ಮುಂದೆ ಬರ್ತಾ ಬರ್ತಾ ಅಂದ್ರೆ, ಈಗ ಮ್ಯೂಕಸ್ ಅವರು ಹೊರಗೆ ತೆಗಿತಾ ಇರ್ತಾರೆ ಕಾಫ್ ಮಾಡಿದಾಗ, ಇನ್ ಕೇಸ್ ಹೊರಗೆ ತೆಗಿತಾರೆ. ಇನ್ ಕೇಸ್ ಕೆಲವರಿಗೆ ಕಂಪ್ಲೀಟ್ ಆಗಿ ತೆಗಿಯಕ್ ಆಗಲ್ಲ, ಸೊ ಅಲ್ಲೇ ಗ್ರಾಜುವಲ್ ಆಗಿ ಅಂದ್ರೆ ಕ್ರಮೇಣವಾಗಿ ಕಟ್ಕೊಂತ ಹೋಗುತ್ತೆ. ಸೊ ಆ ತರ ಕಟ್ಕೊಂತ ಹೋದಾಗ ಆ ಪಾರ್ಟ್ ಆಫ್ ದ ಲಂಗ್ ಅಲ್ಲಿ ಏರ್ವೇ ಏನಿದೆ, ನಾವು ರೆಸ್ಪಿರೇಷನ್ ಏನಂತೀವಿ, ಏರ್ ಎಕ್ಸ್ಚೇಂಜ್, ಅದು ಸ್ವಲ್ಪ ಮಟ್ಟಿಗೆ ಕಾಂಪ್ರಮೈಸ್ ಆಗುತ್ತೆ. ನಾರ್ಮಲ್ ಜನರಲ್ ಎಷ್ಟಾಗುತ್ತೋ ಆ ತರ ಆಗೋದಿಲ್ಲ. ಸೊ ಸ್ವಲ್ಪ ಸ್ಯಾಚುರೇಷನ್ ಕಡಿಮೆ ಆಗುತ್ತೆ. ಹೌದು, ಆಕ್ಸಿಜನ್ ಅಂಶ ಬೇಸಿಕಲಿ ಅವ್ರಿಗೆ ಕಡಿಮೆ ಆಗುತ್ತೆ ದೇಹದಲ್ಲಿ. ಸೊ ಅವ್ರಿಗೆ ಅದು ಆಕ್ಸಿಜನ್ ಅಂಶ ಕಡಿಮೆ ಆಗಿರೋದಕ್ಕೆ ಸುಸ್ತು ಜಾಸ್ತಿ ಆಗೋದು. ಆಮೇಲೆ ಇದು ಲಾಂಗ್ ಟರ್ಮ್ ಏನು ಟ್ರೀಟ್ಮೆಂಟ್ ತಗೊಳ್ದಲೆ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಇದರಿಂದ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ.
ಅಂದ್ರೆ ಒತ್ತಡ ಜಾಸ್ತಿ ಜಾಸ್ತಿ ಆಗುತ್ತೆ, ಹೃದಯದ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಈಗ ಲಂಗ್ಸ್ ಅದ್ರ ಫಂಕ್ಷನ್ ಕಡಿಮೆ ಮಾಡಿರೋದ್ರಿಂದ ಹಾರ್ಟ್ ಕಾಂಪೆನ್ಸೇಟ್ ಮಾಡೋದಕ್ಕೆ ಜಾಸ್ತಿ ಫಂಕ್ಷನ್ ಮಾಡುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಸ್ವಲ್ಪ ಹಾರ್ಟ್ ಇನ್ ಚೇಂಬರ್ಸ್ ಏನಂತೀವಿ ಸ್ವಲ್ಪ ಡೈಲೇಟ್ ಆಗೋದು. ಬಟ್ ಇದೆಲ್ಲ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್, ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್ ಅಲ್ಲ. ಶಾರ್ಟ್ ಟರ್ಮ್ ಅಂದ್ರೆ ಈ ಕಫ ಕಟ್ಕೊಂಡು ಏನಾಗುತ್ತೆ, ಯಾವ ಜಾಗದಲ್ಲಿ ಸ್ವಲ್ಪ ಕಫದ ಶೇಖರಣೆ ಆಗುತ್ತೋ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಸೆಕೆಂಡರಿ ಇನ್ಫೆಕ್ಷನ್. ಅಂದ್ರೆ ಅಲ್ಲಿ ಇಟ್ ಬಿಕಮ್ಸ್ ಎ ಫೋಕಸ್ ಫಾರ್ ಇನ್ಫೆಕ್ಷನ್. ಈ ನಾವು ಏರ್ ಅಲ್ಲಿ ಮೈಕ್ರೋಬ್ಸ್ ಎಲ್ಲ ಇದ್ದೇ ಇರುತ್ತೆ ನ್ಯಾಚುರಲಿ. ನಮ್ದು ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಏನು ಇಮ್ಯೂನ್ ಮೆಕ್ಯಾನಿಸಮ್ ಇದೆ ಅದು ಅದನ್ನ ನೋಡ್ಕೊಳ್ಳುತ್ತೆ, ಅಂದ್ರೆ ವಿತೌಟ್ ಕಾಸಿಂಗ್ ಇಟ್ ಟು ಬಿ ಎ ಪ್ರಾಬ್ಲಮ್. ಬಟ್ ಈ ಕಫ ಶೇಖರಣೆ ಆಗೋದ್ರಿಂದ ಅದು ಇಮ್ಯೂನ್ ರೆಸ್ಪಾನ್ಸ್ ಕಡಿಮೆ ಆಗಿ ಅಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಬ್ರಾಂಕಿಯಲ್ ಆಸ್ಮಾ ಇಂದ ಮೇನ್ ಅಂದ್ರೆ ಉಸಿರಾಟ ತೊಂದರೆ ಜೊತೆ ಪದೇ ಪದೇ ಇನ್ಫೆಕ್ಷನ್ ಆಗೋದು. ಈ ಮಕ್ಕಳಿಗೆ ಕೂಡ ಅದೇ ತರ ಸಮಸ್ಯೆ ಬರುತ್ತೆ. ಹೌದು ಅವ್ರಿಗೂ ಕಫ ಜಾಸ್ತಿ ಆದಾಗ ನಾವು ಎಕ್ಸ್ರೇ ಎಲ್ಲ ಮಾಡಿಸಿ ನೋಡಿದಾಗ ಮತ್ತೆ ಚೆಸ್ಟ್ ಆಸ್ಕಲ್ಟೇಟ್ ಮಾಡಿದಾಗ ಬಿಕಾಸ್ ಆಫ್ ಇನ್ಫೆಕ್ಷನ್ ಕೆಲವು ಪಾರ್ಟ್ ಅಲ್ಲಿ ಏರ್ ಎಕ್ಸ್ಚೇಂಜ್ ಏನಂತೀವಿ ಅದು ಕರೆಕ್ಟ್ ಆಗಿ ಇರೋದಿಲ್ಲ, ಏರ್ ಎಂಟ್ರಿ ಕರೆಕ್ಟ್ ಆಗಿ ಇರೋದಿಲ್ಲ, ಸರಿಯಾಗಿ ಗಾಳಿ ಒಳಗೆ ಹೋಗ್ತಾ ಇರೋದಿಲ್ಲ. ಪ್ಲಸ್ ಅದಲ್ದಲೆ ಈ ಮೂಗಿನ ಸಿಂಪ್ಟಮ್ಸ್ ಹೇಳಿದ್ನಲ್ಲ, ಮೂಗು ಕಟ್ಟೋದು, ಗಂಟ್ಲು ಕಟ್ಟೋದು, ಬಿಕಾಸ್ ಆಫ್ ದಟ್ ಇಲ್ಲಿ ಅಪ್ಪರ್ ಏರ್ವೇಸ್ ಅಂತೀವಿ ಇದಕ್ಕೆ. ಲಂಗ್ಸ್ ಅಂದ್ರೆ ಲೋವರ್ ಏರ್ವೇಸ್, ಈ ಮೂಗು ಗಂಟ್ಲು ಇದೆಲ್ಲ ಅಪ್ಪರ್ ಏರ್ವೇಸ್. ಸೊ ಅಲ್ಲೂ ಕೂಡ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗಿ ಈ ಟಾನ್ಸಿಲೈಟಿಸ್ ಆಗೋದು, ಸೋರ್ ಥ್ರೋಟ್ ಆಗೋದು, ಈಗ ಮೂಗಲ್ಲಾದ್ರೆ ಸೈನೋಸೈಟಿಸ್ ಅಂತೀವಿ, ರೈನೈಟಿಸ್ ಅಂತೀವಿ. ಒಟ್ಟು ಎಲ್ಲ ಕಡೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಇನ್ಫ್ಲಮೇಷನ್ ಅಂಡ್ ಇನ್ಫೆಕ್ಷನ್. ಇದು ಬ್ರಾಂಕಿಯಲ್ ಆಸ್ಮಾದ್ದು. ದಮ್ಮು ಯಾವ ರೀತಿಯ ಸಮಸ್ಯೆಗಳನ್ನು ತಂದು ಕೊಡಬಹುದು? ಈ ದಮ್ಮು ಅಂದ್ರೆ ನಾನು ಹೇಳ್ದಾಗೆ ಮೋರ್ ದೆನ್ 35-40 ಇಯರ್ಸ್ ಆದ್ಮೇಲೆ ಜಾಸ್ತಿ, ಕಡಿಮೆ ಇದ್ರೂ ಜಾಸ್ತಿ ಇರೋದು ಈ ಪಾಪ್ಯುಲೇಷನ್. ಸೊ ಇವ್ರದ್ದು ಮೊದಲೇ ಕ್ರೋನಿಕ್ ಅಂತಾನೆ ಹೆಸರಲ್ಲಿ ಇರೋದ್ರಿಂದ ಕ್ರಮೇಣವಾಗಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿರುತ್ತೆ. ಹೌದು, ನೀವು ಹೇಳಿದಾಗೆ ಸ್ಮೋಕಿಂಗ್ ಇಂದಾಗಿ ಬಂದಿರುತ್ತೆ. ಹೌದು ಅವ್ರು ಆಲ್ಮೋಸ್ಟ್ ಒಂದು 5 to 10 ಇಯರ್ಸ್ ಆಗಿರುತ್ತೆ ಇದೆಲ್ಲ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿ. ಅವ್ರದ್ರಲ್ಲಿ ಏನಾಗುತ್ತೆ, ಲಂಗ್ಸ್ ಅಲ್ಲಿ ಕಾಂಪ್ಲೈನ್ಸ್ ಅಂತೀವಿ, ಅಂದ್ರೆ ನಾವು ಉಸಿರು ತಗೊಂಡಾಗ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋದು ಮತ್ತು ಉಸಿರು ಬಿಡುವಾಗ ಲಂಗ್ಸ್ ಕೊಲ್ಯಾಪ್ಸ್ ಆಗೋದು, ಇದು ಕಾಂಪ್ಲೈನ್ಸ್. ಇದು ಕ್ರಮೇಣ ಕಡಿಮೆ ಆಗುತ್ತೆ. ಅಂದ್ರೆ ಈಗ ಹೇಗೆ ಹೇಳ್ಬೋದು ಅಂದ್ರೆ ಈ ಸ್ಪಾಂಜ್ ಇರುತ್ತಲ್ಲ, ಅದ್ ಹೆಂಗೆ ಒತ್ತಿದಾಗ ಮಡ್ಸ್ಕೊಳ್ಳುತ್ತೆ, ಬಿಟ್ಟಾಗ ಮತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಲಂಗ್ಸು ಅದೇ ತರ. ಬಟ್ ಇದು COPD ಅಲ್ಲಿ ಅದು ಎಬಿಲಿಟಿ ಕಳ್ಕೊಳುತ್ತೆ ಲಂಗ್ಸ್. ಹಿಂಗೆ ಎಕ್ಸ್ಪ್ಯಾಂಡ್ ಆಗಿದ್ರೆ ಹೀಗೆ ಇರುತ್ತೆ, ಒಂಥರ ಹೆಪ್ ಕಟ್ತೀವಿ ಅಂತ ಹೇಳ್ತೀವಲ್ಲ ಆ ತರ, ರಸ್ಟ್ ಹಿಡಿದು ಹೆಂಗೆ ಐರನ್ ಇದಾಗುತ್ತೆ ಆ ತರ. ಸೊ ಗಾಳಿ ತಗೊಂತೀವಿ, ವಾಪಸ್ ಅದು ನಾರ್ಮಲ್ ರಿಟ್ರಾಕ್ಟ್ ಆಗ್ಬೇಕಲ್ಲ, ಅದು ಎಬಿಲಿಟಿ ಇರೋದಿಲ್ಲ ಲಂಗ್ಸಿಗೆ. ಅದರ ನ್ಯಾಚುರಲ್ ಆಗಿ ಆಗುವಂತಹ ಪ್ರಕ್ರಿಯೆ ಈ ಎಲಾಸ್ಟಿಸಿಟಿ ಹೌದು. ಸೊ ಗಾಳಿ ತಗೊಂತೀವಿ ಬಟ್ ಗಾಳಿ ಹೊರಗೆ ಬರೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್. ಅದೇನಾಗುತ್ತೆ, ಕ್ರಮೇಣವಾಗಿ ಕಾರ್ಬನ್ ಡೈಆಕ್ಸೈಡ್ ಒಳಗಡೆನೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಈವನ್ ಇನ್ ದ ಬ್ಲಡ್. ಯಾಕಂದ್ರೆ ಈಗ ಲಂಗ್ಸ್ ಅಲ್ಲಿ ಆಕ್ಸಿಜನ್ ಇದ್ರೆ ಅದು ನೆಕ್ಸ್ಟ್ ಬ್ಲಡ್ಗೆ ಹೋಗುತ್ತೆ. ಲಂಗ್ಸ್ ಅಲ್ಲಿ ಆಕ್ಸಿಜನ್ ಪರ್ಸೆಂಟೇಜ್ ಕಡಿಮೆ ಇದ್ರೆ ಬ್ಲಡ್ ಅಲ್ಲೂ ಆಕ್ಸಿಜನ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಈಗ ಫಾರ್ ಆಲ್ ದ ಸೆಲ್ಸ್ ಇನ್ ದ ಬಾಡಿ ನಮಗೆ ಬೇಕಾಗಿರೋದು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕ್ಬೇಕು. ಸೊ ಹೋಲ್ ಬಾಡಿಗೆ ಆಕ್ಸಿಜನ್ ಅಂಶ ಕಡಿಮೆ ಆಗೋದ್ರಿಂದ ಎಲ್ಲ ಸಿಸ್ಟಮ್ಸ್ ಅಲ್ಲೂ ಕೂಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮೇನ್ ಹೇಳ್ಬೋದು ಅಂದ್ರೆ ಫಸ್ಟ್ ಆಸ್ ಯೂಶುವಲ್ ಹಾರ್ಟ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಒತ್ತಡ ಜಾಸ್ತಿ ಆಗೋದ್ರಿಂದ ಅದು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ ಹಾರ್ಟ್. ಸೊ ಪ್ರೆಷರ್ ಜಾಸ್ತಿ ಆಗಿ ಈ BP ಆಗಲಿ, ಹಾರ್ಟ್ ಫೇಲ್ಯೂರ್ ಆಗಲಿ, ಆಮೇಲೆ ಚೇಂಬರ್ಸ್ ಡೈಲೇಟ್ ಆಗಿ ಕಾರ್ಡಿಯೋಮೆಗಾಲಿ ಅಂತೀವಿ, ಕಾರ್ಡಿಯೋಮೆಗಾಲಿ ಆಗಲಿ, ಈ ತರ ಪ್ರಾಬ್ಲಮ್ಸ್ ಆಗುತ್ತೆ ಹಾರ್ಟ್ ರಿಲೇಟೆಡ್. ಮತ್ತೆ ಬೇರೆ ಅಂದ್ರೆ ಬಿಕಾಸ್ ಆಫ್ ಡಿಕ್ರೀಸ್ಡ್ ಆಕ್ಸಿಜನ್ ಬೇರೆ ಎಲ್ಲ ಆರ್ಗನ್ ಸಿಸ್ಟಮ್ಸ್ ಇಂದು ಕೇಪಬಿಲಿಟಿ ಆಫ್ ಫಂಕ್ಷನಿಂಗ್ ಕಡಿಮೆ ಆಗುತ್ತೆ. ಪ್ಲಸ್ ಈ ಬ್ರಾಂಕಿಯಲ್ ಆಸ್ಮಾದಲ್ಲಿ ಹೇಗೆ ಇನ್ಫೆಕ್ಷನ್ ಆಗುತ್ತಲ್ಲ ಅದೇ ತರ ಇದ್ರಲ್ಲೂ ಕೂಡ ಕಫ ಶೇಖರಣೆ ಆಗೋದ್ರಿಂದ ಆಯಾ ಪಾರ್ಟ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಲಂಗ್ಸ್ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ. ಅಂದ್ರೆ ಲೋಕಲ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಏರ್ವೇ ಇಮ್ಯುನಿಟಿ, ಅದು ಕಡಿಮೆ ಆಗಿ ತುಂಬಾ ಜಾಸ್ತಿ ಸಿವಿಯರ್ ಇನ್ಫೆಕ್ಷನ್ಸ್ ಆಗುತ್ತೆ ಇವರಿಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ತುಂಬಾ ಜೋರಾಗಿ ಜ್ವರ ಎಲ್ಲ ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಅವರಿಗೆ ಆಂಟಿಬಯೋಟಿಕ್ಸ್ ಕೊಡುವಂತ ಪರಿಸ್ಥಿತಿ ಎಲ್ಲ ಬರುತ್ತೆ ಮುಂದೆ. ಇದೆರಡು ಮೈನ್ ನಿಮಗೆ. ಅದು ಬಿಟ್ಟು ಬೇರೆ ಸಿಸ್ಟಮ್ಸ್ ಲೈಕ್ ಕಿಡ್ನೀಸ್ ಅವೆಲ್ಲ ಲಾಂಗ್ ಟರ್ಮ್, ಅಂದ್ರೆ ಈ ಇನ್ಫೆಕ್ಷನ್ ಇಂದ ಮತ್ತೆ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಡ್ಯೂ ಟು ಈ ಪರ್ಟಿಕ್ಯುಲರ್ ಇನ್ಫೆಕ್ಷನ್ ಇಂದ ಅದು ಆಗುವಂತದ್ದು. ಆಮೇಲೆ ಮತ್ತೆ ಇನ್ನೊಂದೇನು ಅಂದ್ರೆ ಈ ಏರ್ವೇಸ್ ಏನಿದೆ ನಮ್ದೊಂದು ನಾರ್ಮಲ್ ಡಯಾಮೀಟರ್ ಅಂತ ಇರುತ್ತೆ, ಈ ಟ್ಯೂಬಿಂಗ್ಸ್ ಇಂದ ಡಯಾಮೀಟರ್ ಏನಿದೆ ನಾರ್ಮಲ್ ಅಂತ ಇರುತ್ತೆ. ಇವ್ರದ್ದು COPD ಅಲ್ಲಿ ಸ್ಮೋಕ್ ಮಾಡಿ 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 ಅದು ಡೈಲೇಟ್ ಆಗುತ್ತೆ. ನಾರ್ಮಲ್ ಇಷ್ಟಿತ್ತು ಅಂದ್ರೆ ಅದು ಡೈಲೇಟ್ ಆಗಿ ಬ್ರಾಂಕಿಕ್ ಟೆಸಿಸ್ ಅಂತ ಹೇಳ್ತೇವೆ. ಸೊ ಅವಾಗ ಏನಾಗುತ್ತೆ, ಕಫನ ಹೊರಗೆ ಹಾಕೋ ಎಬಿಲಿಟಿ ಕಡಿಮೆ ಆಗುತ್ತೆ. ಈ ಸೀಲಿಯಾ ಅಂತ ಇರುತ್ತೆ, ಅದು ಈ ಕಫನ ಹೊರಗೆ ಹಾಕ್ತಾ ಇರುತ್ತೆ. ಇದು ನಾರ್ಮಲ್ ರೆಸ್ಪಾನ್ಸ್ ನಮ್ದು ಬಾಡಿ ಮೆಕ್ಯಾನಿಸಮ್. ಇವ್ರದ್ರಲ್ಲಿ ಏನಾಗುತ್ತೆ, ಆ ಸೀಲಿಯರಿ ಫಂಕ್ಷನ್ಸ್ ಕಡಿಮೆ ಆಗಿ, ಅಂದ್ರೆ ಈ ಸ್ಮೋಕ್ ಒಳಗೆ ಹೋದ ಕಾರಣದಿಂದಾಗಿ, ಹೌದು ಪದೇ ಪದೇ ಸ್ಮೋಕ್ ಹೋಗಿ ಹೋಗಿ ಇರಿಟೇಟ್ ಆಗಿ ಈ ಸೀಲಿಯಾ ಏನಿರುತ್ತಲ್ಲ ಅದು ಕಫನ ಹೊರಗೆ ಹಾಕುತ್ತೆ
ಇರುತ್ತೆ, ಸ್ಮಾಲ್ ಹೇರ್ಸ್ ಥರ ಇರುತ್ತೆ. ಬಿಕಾಸ್ ಆಫ್ ದಿಸ್ ಸ್ಮೋಕಿಂಗ್ ಅಂಡ್ COPD ದೇ ವಿಲ್ ಲೂಸ್ ದೇರ್ ಫಂಕ್ಷನ್, ಅದು ಫಂಕ್ಷನ್ ಕಳ್ಕೊಳ್ಳುತ್ತೆ, ಕಫನ ಹೊರಗೆ ಹಾಕೋದು. ಸೊ ಅಲ್ಲೇ ಶೇಖರಣೆ ಆಗಿ ಅದು ಬ್ರಾಂಕ್ಯೂಲ್ಸ್ ಅಂತ ಏನು ಹೇಳ್ತೀವಿ ಅದು ಡೈಲೇಟ್ ಆಗುತ್ತೆ. ಇದಕ್ಕೆ ಬ್ರಾಂಕಿಕ್ಟೆಸಿಸ್ ಅಂತ ಹೇಳ್ತೀವಿ. ಇದು ಬ್ರಾಂಕಿಕ್ಟೆಸಿಸ್ ಈಸ್ ಎ ಕಾಂಪ್ಲಿಕೇಶನ್ ಆಫ್ COPD. ಸೊ ಅದೆಲ್ಲ ಡೈಲೇಟ್ ಆಗಿ ಏನಾಗುತ್ತೆ, ಈಗ ಏನು ಹೇಳ್ಬೋದು, ಅದು ದ ಪಾರ್ಟ್ ಆಫ್ ದ ಲಂಗ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಏರ್ ಎಕ್ಸ್ಚೇಂಜ್, ಅಂದರೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್, ಆ ಪಾರ್ಟ್ ಡಿಸ್ಟ್ರಾಯ್ ಆಗುತ್ತೆ ಪ್ಯಾರೆನ್ಕೈಮಾ. ನಾವು ಶ್ವಾಸ ತೆಗೆದುಕೊಳ್ಳುವಂತ ಬಿಡುವಂತ ಹೌದು ಒಂದು ಇಡೀ ನಾಳಗಳು ಮತ್ತೆ ಆಲ್ವಿಯೋಲೈ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಏರ್ ಸ್ಯಾಕ್ಸ್ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, ಆಲ್ವಿಯೋಲೈ ಅಥವಾ ಏರ್ ಸ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಈ ಬ್ರಾಂಕಿಯೋಲ್ಸ್, ಆಲ್ವಿಯೋಲೈ ಮತ್ತೆ ಲಂಗ್ ಪ್ಯಾರೆನ್ಕೈಮಾ ಕಂಪ್ಲೀಟ್ ಪಾರ್ಟ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ರೆಸ್ಪಿರೇಷನ್ ಅದು ಡೆಸ್ಟ್ರಾಯ್ ಆಗುತ್ತೆ. ಸೊ ಡೆಸ್ಟ್ರಾಯ್ ಆಗೋದ್ರಿಂದ ಅದೇ ಫರ್ದರ್ ಏರ್ ಎಕ್ಸ್ಚೇಂಜ್ ಆಗೋದಿಲ್ಲ, ಗಾಳಿ ತಗೊಂತೀವಿ ನಾವು ಬಟ್ ಬ್ಲಡ್ಡಿಗೆ ಹೋಗೋದಿಲ್ಲ. ಸೊ ಅವಾಗ ಅವ್ರದ್ದು SpO2 ಅಂದ್ರೆ ಈ ಸ್ಯಾಚುರೇಷನ್ ಅಂತ ಏನು ಹೇಳ್ತೀವಿ ಬಹಳ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗುತ್ತೆ. ಎಸ್ ಡಾಕ್ಟ್ರೆ, ನೀವು ಗುಣಲಕ್ಷಣಗಳು ಮತ್ತು ಅದರ ಪ್ರತಿಕೂಲ ಪರಿಣಾಮ ಈ ಎಲ್ಲ ವಿಚಾರಗಳನ್ನು ಮುಂದೆ ಇಟ್ಟರೆ, ಎಸ್ ಏನು ಪರಿಹಾರ, ಯಾವ ರೀತಿ ಚಿಕಿತ್ಸೆ ಬೇಕು ಈ ಏನು ಕಾಯಿಲೆಗೆ ಅಥವಾ ಈ ಸಮಸ್ಯೆಗೆ? ಫಸ್ಟ್ ಪೇಷಂಟ್ಸ್ ಸಿಂಪ್ಟಮ್ಸ್ ಇಟ್ಕೊಂಡು ಬರ್ತಾರಲ್ಲ ಹಾಸ್ಪಿಟ್ಲಿಗೆ, ಕೆಲವು ಟೆಸ್ಟ್ ಮಾಡಿಸ್ತೀವಿ ನಾವು, ಬ್ಲಡ್ ಟೆಸ್ಟ್ ಮತ್ತೆ PFT ಅಂತ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ, ಸ್ಪೈರೋಮೆಟ್ರಿ ಅಂತ ಇನ್ನೊಂದು ಹೆಸರು. ಇವೆಲ್ಲ ಟೆಸ್ಟ್ ಮಾಡಿಸಿ ನೋಡಿದಾಗ ನಮಗೆ ಎಷ್ಟು ಪರ್ಸೆಂಟೇಜ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಮೈಲ್ಡು, ಮಾಡ್ರೇಟ್, ಸಿವಿಯರ್ ಅಂತ ಅವ್ರದ್ದು ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ. ಸೊ ಅದ್ರ ಅದಾದ್ಮೇಲೆ ನೆಕ್ಸ್ಟ್ ಕೆಲವು ಮೆಡಿಸಿನ್ಸ್, ಓರಲ್ ಮೆಡಿಸಿನ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಳೋದು ಅಥವಾ ಇನ್ಹೇಲರ್ಸ್ ಗೊತ್ತಿರುತ್ತೆ ಬಹಳ ಜನ, ಬಾಯಲ್ಲಿ ಇಟ್ಕೊಂಡು ಪಫ್ ತರ ಹೊಡ್ಕೊಂತಾರೆ. ಅದು ಬಿಟ್ರೆ ಇದು ಮೈಲ್ಡ್ ಇದ್ದಾಗ, ಮಾಡ್ರೇಟ್ ಅಥವಾ ಸಿವಿಯರ್ ಇದ್ದಾಗ ಅವರಿಗೆ ಹಾಸ್ಪಿಟಲೈಸೇಷನ್ ಬೇಕಾ ಅಂತ ನೋಡ್ತೀವಿ. ಬೇಕು ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಸೇಮ್ ಮೆಡಿಸಿನ್ಸ್ ಇನ್ ದ ಫಾರ್ಮ್ ಆಫ್ ಇಂಜೆಕ್ಟಬಲ್ಸ್ ಕೂಡ ಬರುತ್ತೆ, ಇಂಜೆಕ್ಷನ್ಸ್ ಮೂಲಕ ಕೊಡ್ತೀವಿ. ಮತ್ತೆ IV ಡ್ರಿಪ್ಸ್ ಹಾಕ್ತೀವಿ ಇಮಿಡಿಯೇಟ್ ರಿಲೀಫ್ ಬೇಕು ಅಂದ್ರೆ. ಪ್ಲಸ್ ಆಕ್ಸಿಜನ್ ಸ್ಯಾಚುರೇಷನ್ ತುಂಬಾ ಕಡಿಮೆ ಇತ್ತು ಅಂದ್ರೆ ಆಕ್ಸಿಜನ್ ಇದು ಕೊಡ್ತೀವಿ ಮಾಸ್ಕ್ ಮೂಲಕ ಅಥವಾ ನೇಸಲ್ ಪ್ರಾಂಗ್ಸ್ ಅಂತ ಹೇಳ್ತೀವಿ, ಬಟ್ ಆಕ್ಸಿಜನ್ ಮೇಲೆ ಹಾಕ್ತೀವಿ ಅವರಿಗೆ. ಇದೆಲ್ಲ ಮೀರಿ ತುಂಬಾ ಸಿವಿಯರ್ ಇತ್ತು, ಕೆಲವರಿಗೆ ಇದು ಆಕ್ಸಿಜನ್ ಸ್ಯಾಚುರೇಷನ್ ತುಂಬಾ ಕಡಿಮೆ ಆದಾಗ ಅನ್ಕಾನ್ಶಿಯಸ್ ಕೂಡ ಆಗ್ತಾರೆ, ಪ್ರಜ್ಞೆ ತಪ್ಪುತ್ತೆ. ಸೊ ಅವರಿಗೆ ನಾವು ವೆಂಟಿಲೇಟರ್ ಮೇಲೆ ಹಾಕ್ಲೇಬೇಕು. ಅವಾಗ ಇಂಟ್ಯೂಬೇಷನ್ ಅಂತ ಮಾಡ್ತೀವಿ, ಟ್ಯೂಬ್ ನ ಬಾಯಲ್ಲಿ ಹಾಕಿ ವೆಂಟಿಲೇಟರ್ ಮೂಲಕ ಆಕ್ಸಿಜನ್ ಕಳಿಸ್ತೀವಿ. ಈಗ ಎಸ್, ನೀವು ಅಸ್ತಮಾ ಮತ್ತು ದಮ್ಮು ಎರಡು ವಿಚಾರದಲ್ಲಿ ಕೂಡ ಇದೇ ರೀತಿ ಹೌದು. ಈಗ ನಾವು ಮೈಲ್ಡ್ ಕೇಸಸ್ ಬಂದರೆ ಮೆಜಾರಿಟಿ ಇವರೇ ಇರ್ತಾರೆ, ಮಾಡ್ರೇಟ್ ಸಿವಿಯರ್ ತುಂಬ ಸಿವಿಯರ್ ಆದಾಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗೋದು. ಬಟ್ ಈಗ OPDಯಲ್ಲಿ ಬರುವಂಥ ಮೈಲ್ಡ್ ಕೇಸಸ್ ಅಥವಾ ಸ್ಲೈಟ್ಲಿ ಮಾಡ್ರೇಟ್ ಕೇಸಸ್ಸಿಗೆ ಏನು ಮಾಡ್ತೀವಿ, ನಾನು ಹೇಳಿದಾಗೆ ಮೂಗಲ್ಲಿ ಮೂಗು ಕಟ್ಟುವಂಥ ಲಕ್ಷಣಗಳು, ರೈನೈಟಿಸ್, ಸೈನುಸೈಟಿಸ್, ಸೋರ್ ಥ್ರೋಟ್ ಇವೆಲ್ಲ ಇದ್ದೇ ಇರುತ್ತೆ. ಸೊ ಅದಕ್ಕೆ ತಕ್ಕನಂತ ಆಂಟಿಬಯೋಟಿಕ್ಸ್ ಕೊಡ್ತೀವಿ, ಮತ್ತೆ ಆಂಟಿಹಿಸ್ಟಮಿನ್ ಅಂತೀವಿ. ಈ ಮ್ಯೂಕಸ್ ಪ್ರೊಡಕ್ಷನ್ ಏನಿದೆ ಮೂಗಲ್ ಕಟ್ಕೊಳೋದು ಅದೆಲ್ಲ ಕಡಿಮೆ ಮಾಡೋದಕ್ಕೆ ಈ ಲಿವೋಸಿಟ್ರಿಜಿನ್ ಅಥವಾ ಸಿಟ್ರಿಜಿನ್ ಕೇಳಿರ್ತಾರೆ ತುಂಬ ಜನ. ಹೌದು. ಪ್ಲಸ್ ಅವರಿಗೆ ಈಗ ಇನ್ಫೆಕ್ಷನ್ ಆಗಿ ಫೀವರ್ ಅಥವಾ ಏನಾದರೂ ಬಂತು ಅಂದ್ರೆ ಈ ಪ್ಯಾರಾಸ್ಟಮಾಲ್, ಇದೆಲ್ಲ ಸಿಂಪಲ್ ಆಯ್ತು. ನೆಕ್ಸ್ಟ್ ಸ್ಪೆಸಿಫಿಕಲಿ ರಿಲೇಟೆಡ್ ಟು ಬ್ರಾಂಕಿಯಲ್ ಆಸ್ಮಾ ಅಥವಾ COPD ಅಂತ ಹೇಳ್ಬೇಕಾದ್ರೆ ಈ ಮಾಂಟೆಲೂಕಾಸ್ಟ್ ಅಂತ ಒಂದು ಡ್ರಗ್ ಬರುತ್ತೆ. ಇದು ಮೇನ್ಲಿ ಬ್ರಾಂಕಿಯಲ್ ಆಸ್ಮಾಗೆ ಯೂಸ್ ಮಾಡ್ತೀವಿ. ಅದು ಏನ್ ಮಾಡುತ್ತೆ, ಈ ಮ್ಯೂಕಸ್ ಪ್ರೊಡಕ್ಷನಿಗೆ IgE ಸೆಲ್ಸ್ ಅಂತ ಇರುತ್ತೆ, ಅದರದ್ದು ಆಕ್ಷನ್ನ ಕಡಿಮೆ ಮಾಡುತ್ತೆ. ಸೊ ಹಂಗಾಗಿ ಮ್ಯೂಕಸ್ ಪ್ರೊಡಕ್ಷನ್ ಮತ್ತೆ ಈ ಅಲರ್ಜನ್ಸ್ ಎಕ್ಸ್ಪೋಸ್ ಆದಾಗ ಅದೇನು ಮ್ಯೂಕಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತಲ್ಲ ಅದು, ಆಮೇಲೆ ಈಗ ಏನಾಗುತ್ತೆ ಈ ಅಲರ್ಜನ್ಸ್ ಅಥವಾ ಈ ಕೋಲ್ಡ್ ವೆದರಿಗೆ ಎಕ್ಸ್ಪೋಸ್ ಆದಾಗ ನಮ್ದು ಈ ಶ್ವಾಸಕೋಶದ ನಾಳಗಳು ಏನ್ ಹೇಳ್ತೀವಿ ಬ್ರಾಂಕಿಯೋಲ್ಸ್, ಇಷ್ಟು ಸೈಜ್ ಇರೋದು ಕಾಂಟ್ರಾಕ್ಟ್ ಆಗುತ್ತೆ, ಅಂದ್ರೆ ಸಣ್ಣದಾಗುತ್ತೆ. ಹಂಗಾಗಿ ನಾವು ಏರ್ವೇ ಅಂದ್ರೆ ಗಾಳಿ ಹೇಳ್ಕೊಳಕ್ಕೆ ಪ್ರಾಬ್ಲಮ್ ಆಗುತ್ತೆ ವೀಸಿಂಗ್ ಅಲ್ಲಿ. ಸೊ ಇದೇನ್ ಮಾಡುತ್ತೆ, ಅದು ಆಸ್ ಎ ರೆಸ್ಪಾನ್ಸ್ ಏನು ಕಾಂಟ್ರಾಕ್ಟ್ ಆಗುತ್ತಲ್ಲ ಏರ್ವೇಸ್, ಅದನ್ನ ತಡೆಯುತ್ತೆ. ಸೊ ಇದು ಮಲ್ಟಿಪಲ್ ಫಂಕ್ಷನ್ಸ್ ಇದೆ. ನೆಕ್ಸ್ಟ್ ಇದು ಬಿಟ್ಟು ಇನ್ಹೇಲರ್ಸ್ ಅಂತ ಹೇಳ್ತೀವಿ ನಾವು, ಇನ್ಹೇಲರ್ಸ್ ಅದರಲ್ಲಿ ಏನು ಮಾಡ್ತೀವಿ, ಈ β2 ಅಗೋನಿಸ್ಟ್ ಅಂತ ಒಂದು, ಮತ್ತೆ ಇನ್ಹೇಲೇಷನಲ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಅಂದ್ರೆ ಈ ಸ್ಟೀರಾಯ್ಡ್ಸ್ ಕೇಳಿರ್ತೀರಲ್ಲ, ಟ್ಯಾಬ್ಲೆಟ್ಸ್ ಮತ್ತೆ ಇಂಜೆಕ್ಷನ್ಸ್, ಅದನ್ನ ಇನ್ಹೇಲೇಷನಲ್ ಫಾರ್ಮಲ್ಲಿ ಕೊಡ್ತೀವಿ, ಅಂದ್ರೆ ಗಾಳಿ ಮೂಲಕ ಎಳ್ಕೋಬಹುದು ನಾವು. ಸೊ ಇದೇನ್ ಮಾಡುತ್ತೆ ಅಂದ್ರೆ ಈ ಏರ್ವೇಸ್ ಅಲ್ಲಿ ಎಲ್ಲೆಲ್ಲಿ ಇನ್ಫ್ಲಮೇಷನ್ ಆಗಿ ಮ್ಯೂಕಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅದನ್ನ ಸಪ್ರೆಸ್ ಮಾಡುತ್ತೆ. ಪ್ಲಸ್ ಈ β2 ಅಗೋನಿಸ್ಟ್ ಅಂತ ಏನ್ ಹೇಳಿದೆ, ಇದು ಏನ್ ಮಾಡುತ್ತೆ, ಈ ಬ್ರಾಂಕಿಯೋಲ್ಸ್ ಕನ್ಸ್ಟ್ರಿಕ್ಟ್ ಆಗಿರುತ್ತಲ್ಲ, ಸಣ್ಣದಾಗಿರುತ್ತಲ್ಲ, ಅದನ್ನ ಡೈಲೇಟ್ ಮಾಡುತ್ತೆ ವಾಪಸ್. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ.
ಪ್ಲಸ್ ಇದು ಸಿಂಗಲ್ ಟ್ರೀಟ್ಮೆಂಟ್ ಅಂತಲ್ಲ, ಇದು ಓವರ್ ಎ ಪೀರಿಯಡ್ ಆಫ್ 3 months 6 months ಅಥವಾ ಒಂಥರ ಸಿವಿಯರ್ ಸ್ಟೇಜ್ಗೆ ಬಂದವರಿಗೆಲ್ಲ ಸ್ವಲ್ಪ ದೀರ್ಘಾವಧಿಯ ಚಿಕಿತ್ಸೆ ಬೇಕಾಗುತ್ತೆ. ಈಗ ಈ ನಡುವೆ ಈ ಮಕ್ಕಳಿಗೆ ನೀವು ಆಗ ಕೂಡ ಹೇಳಿದ್ರೆ ಸಣ್ಣದಾಗಿ ವೀಸಿಂಗ್ ಸಮಸ್ಯೆ ಇರುತ್ತೆ ಅಥವಾ ಆರಂಭಿಕ ಗುಣಲಕ್ಷಣಗಳು ಅಂತ, ಅವರಿಗೆ ಯಾವ ರೀತಿಯ ಚಿಕಿತ್ಸೆ ಬೇಕು ಅಥವಾ ಎಷ್ಟು ಸಮಯದ್ದು ಬೇಕು? ಹೌದು, ಇದು ಆಕ್ಚುಲಿ ಒಳ್ಳೆ ಕ್ವಶನ್. ಯಾಕಂದ್ರೆ ಮಕ್ಕಳಿಗೆ ಇನ್ಹೇಲರ್ಸ್ ನಾವು ಕೊಡಕ್ ಆಗೋದಿಲ್ಲ, ತುಂಬಾ ಸಣ್ಣ ಮಕ್ಕಳು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನೆಬ್ಯುಲೈಸೇಷನ್ ಅಂತ ಕೇಳಿರ್ತೀವಿ, ಆವಿ ತಗೊಂತಾರೆ ಮಿಷಿನ್ ಅಲ್ಲಿ, ಅದು ಮೆಡಿಸಿನ್ ಹಾಕಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರುತ್ತೆ. ನಾವು ಸ್ವಿಚ್ ಆನ್ ಮಾಡಿದ್ರೆ ವೇಪರ್ಸ್ ಬರುತ್ತೆ. ಸೊ ಮಾಸ್ಕ್ ಮೂಲಕ ಆ ವೇಪರ್ಸ್ ಅವ್ರ ಏರ್ವೇಸಿಗೆ ಲಂಗ್ಸಿಗೆ ಹೋಗುತ್ತೆ. ಸೊ ಮಕ್ಕಳಿಗೆ ಇದು ಪ್ರಿಫರ್ಡ್ ಟ್ರೀಟ್ಮೆಂಟ್. ಅದು ನೆಬ್ಯುಲೈಸೇಷನ್ ಹಾಕ್ತಿವಿ ನಾವು, ಓವರ್ 20 minutes ಬೇಕಾಗ್ಬೋದು, 15-20 minutes. ಅವರು ಆವಿ ತಗೊಂಡ್ರೆ ಸೇಮ್ ಮೆಡಿಸಿನ್, ಸೇಮ್ ಎಫೆಕ್ಟ್, ಕಫ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈ ಏರ್ವೇಸ್ ಏನು ಕನ್ಸ್ಟ್ರಿಕ್ಟ್ ಆಗಿರುತ್ತೆ ಅದು ಡೈಲೇಟ್ ಆಗಿ ಅವರಿಗೆ ಗಾಳಿ ಸಲೀಸಾಗಿ ಹೋಗೋದು ಬರೋದು ಆಗುತ್ತೆ, ಉಸಿರಾಟ ಆರಾಮಾಗುತ್ತೆ. ಇದು ದಿನಕ್ಕೆ 2 ಸಲ ಕೊಡ್ಬೋದು ಅವರಿಗೆ. ಇದು ಮೇನ್ ಟ್ರೀಟ್ಮೆಂಟ್ ಅಂದರೆ ಇಮಿಡಿಯೇಟ್ ರಿಲೀಫಿಗೆ. ಪ್ಲಸ್ ನಾನು ಆವಾಗಲೇ ಹೇಳಿದಾಗೆ ಟ್ಯಾಬ್ಲೆಟ್ಸ್ ಕೂಡ ಬರುತ್ತೆ ಸೇಮ್ ಮೆಡಿಸಿನ್. ಅದು ನೀವು 1 month ಅಥವಾ 3 months 6 months ಹಿಂಗೆ ಕಂಟಿನ್ಯೂ ಮಾಡ್ಬೋದು. ಅದು ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ. ಎಲ್ರಿಗೂ 6 months ಬೇಕು ಅಂತಿಲ್ಲ. ಮಕ್ಕಳಿಗೆ ಯಾವ ರೀತಿಯಲ್ಲಿ ಇರುತ್ತೆ, ಎಷ್ಟು ಯಾವ ಪ್ರಮಾಣದಲ್ಲಿ ಇರುತ್ತೆ ಅದನ್ನು ನೋಡಿಕೊಂಡು ಟೆಸ್ಟ್ ಮಾಡಿರ್ತೀವಿ ನಾವು. ಡಾಕ್ಟರ್ ಒಂದು ವೇಳೆ ಮಕ್ಕಳಲ್ಲಿ ಅದನ್ನು ಸ್ವಲ್ಪ ಸಮಯ ನೆಗ್ಲೆಕ್ಟ್ ಮಾಡಿದರೆ ವೈದ್ಯರ ಹತ್ರ ಬರುವುದಿಲ್ಲ, ಸ್ವಲ್ಪ ಏನೋ ಶೀತ ನೆಗಡಿಯೋ ಅಂತ ಏನೋ ತಿಳ್ಕೊಂಡು ಅಂಥದ್ದಲ್ಲಿ ಇದ್ದೇ ಇರುತ್ತೆ ಅಂತ ಕೆಲವೊಮ್ಮೆ ಪೋಷಕರು ಸುಮ್ಮನೆ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ನೆಗ್ಲೆಕ್ಟ್ ಮಾಡೋದು ರಾಂಗ್ ಇದು, ಎಸ್ಪೆಷಲಿ ಮಕ್ಕಳಲ್ಲಿ. ಸ್ವಲ್ಪ ದೊಡ್ಡವರಲ್ಲಾದ್ರೆ ಅದು ತಡ್ಕೊಳೋ ಎಬಿಲಿಟಿ ಸ್ವಲ್ಪ ಇರುತ್ತೆ, ಮಕ್ಕಳಲ್ಲಿ ಅಷ್ಟೊಂದು ಇರಲ್ಲ. ಸೊ ಆ ಥರ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಬೈ ದ ಟೈಮ್ ದೇ ಕಮ್ ಟು ಅಸ್, ನಮ್ಮ ಹತ್ರ ಬರೋಷ್ಟೊತ್ತಿಗೆ ಅದು ಮೈಲ್ಡ್ ಇರೋದು ಮಾಡ್ರೇಟ್ ಸಿವಿಯರ್ ಸ್ಟೇಜಿಗೆ ಪ್ರೋಗ್ರೆಸ್ ಆಗಿರುತ್ತೆ. ನಾವು ಅವಾಗ ಡೋಸೇಜ್ ಆಫ್ ಮೆಡಿಸಿನ್ ಜಾಸ್ತಿ ಕೊಡಬೇಕು, ಹಾಸ್ಪಿಟ್ಲಲ್ಲಿ ಉಳ್ಕೊಳೋ ಅಂಥ ದಿನಗಳು ಜಾಸ್ತಿ ಆಗುತ್ತೆ. ಆಮೇಲೆ ಎಷ್ಟು ಡ್ಯೂರೇಷನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅದು ಜಾಸ್ತಿ ಆಗುತ್ತೆ. ಇದಲ್ದಲೆ ಲಂಗ್ಸ್ ಅಲ್ಲಿ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇನ್ಫೆಕ್ಷನ್ ಆಗಲಿ, ಈ ಬ್ರಾಂಕಿಕ್ಟೈಸಿಸ್ ಆಗಲಿ, ಅಥವಾ ಈ ಲಂಗ್ ಪ್ಯಾರನ್ಕೈಮಾ ಡಿಸ್ಟ್ರಕ್ಷನ್ ಅನ್ನಲ್ಲ, ಡಿಸ್ಟ್ರಾಯ್ ಆಗೋದು, ಇದೆಲ್ಲ ಇವ್ರು ಡಿಲೇ ಮಾಡಿದಷ್ಟು ಅದು ರಿಸ್ಕ್ ಜಾಸ್ತಿ, ಕಾಂಪ್ಲಿಕೇಶನ್ಸ್. ಸೊ ನಾಟ್ ಏನೋ ಗುಣಲಕ್ಷಣಗಳು ಕಂಡ ತಕ್ಷಣವೇ ಆಸ್ಪತ್ರೆ ಅಥವಾ ವೈದ್ಯರನ್ನು ಭೇಟಿ ಮಾಡಬೇಕು ಅಂತ ನೀವು ಹೇಳೋದು. ಡಾಕ್ಟರ್, ಇವಾಗ ನಾನು ಮತ್ತೆ ಮಕ್ಕಳದೇ ವಿಚಾರವನ್ನು ಕೇಳುವಂಥದ್ದು. ಆ ಮಗುವಿಗೆ ಬಹುಶಃ ಹೆರಿಡಿಟರಿಯಾಗಿ ವಂಶ ಪಾರಂಪರ್ಯವಾಗಿ ತಾಯಿಯಿಂದವೋ ತಂದೆಯ ಕಡೆಯಿಂದಲೂ ಬಂದಿರಬಹುದು ಅಂತ ನೀವು ಕೂಡ ಹೇಳ್ತೀರಿ, ವಂಶ ಪಾರಂಪರ್ಯವಾಗಿ ಕೂಡ ಅದು ಇದಾಗುತ್ತೆ ಅಂತ. ಅಂದರೆ ಶಾಶ್ವತವಾಗಿ ಈ ಮಗುವನ್ನು ಕ್ಯೂರ್ ಮಾಡಲಿಕ್ಕಾಗತ್ತಾ, ಟ್ರೀಟ್ಮೆಂಟ್ ಮಾಡಲಿಕ್ಕಾಗತ್ತಾ ಬಾರದೇ ಇರುವ ಹಾಗೇನೆ ಇನ್ ಫ್ಯೂಚರಲ್ಲಿ? ಇದರಲ್ಲಿ ಮತ್ತೆ 2-3 ವೆರೈಟೀಸ್ ಇದೆ. ಕೆಲವ್ರಿಗೆ ಏನಾಗುತ್ತೆ, ಈಗ ಮಕ್ಕಳಲ್ಲಿ ಸಣ್ಣ ಮಕ್ಕಳಿದ್ದಾಗ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಆಫ್ ಜೆನೆಟಿಕ್ ಕಾಂಪೊನೆಂಟ್ ಅಂತಲೂ ಗೊತ್ತಾಗುತ್ತೆ ನಮಗೆ. ಅವರಿಗೆ ಡ್ಯೂರಿಂಗ್ ಅಟ್ಯಾಕ್ಸ್ ಆಗುತ್ತಲ್ಲ, ಆ ಟೈಮಲ್ಲಿ ಟ್ರೀಟ್ಮೆಂಟ್ ತಗೊಂತಾರೆ, ಬೇರೆ ಟೈಮಲ್ಲಿ ತಗೊಳ್ಳೋದಿಲ್ಲ. ಹೌದು. ಬಟ್ ಇಂಥ ಮಕ್ಕಳಲ್ಲೂ ಕೂಡ ಅವರು ಸ್ವಲ್ಪ ಟೀನೇಜ್ ಅಥವಾ ಈ 20-25-30 years ಬಂದಾಗ ಅದಾಗದೇ ಆಟೋಮೆಟಿಕಲಿ ಡಿಸೀಸು ಕ್ಯೂರ್ ಆಗಿರುತ್ತೆ ವಿತೌಟ್ ಎನಿ ಫರ್ದರ್ ಟ್ರೀಟ್ಮೆಂಟ್. ಇದು ಒಂದು ಕ್ಯಾಟಗರಿ. ಇನ್ನು ಒಬ್ಬರಿಗೆ ಕ್ಯೂರ್ ಮಾಡೋಕ್ಕಾಗಲ್ಲ, ಬಟ್ ಕಂಟ್ರೋಲ್ ಮಾಡಿರ್ಬೋದು, ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗದ ಹಾಗೆ ಈವನ್ ಟಿಲ್ ಲೇಟ್ ಇನ್ ದೇರ್ ಲೈಫ್ ಅವ್ರು ಜಸ್ಟ್ ಈ ಮೆಡಿಕೇಶನ್ಸ್ ತಗೊಂಡು ಡಿಸೀಸ್ನ ಕಂಟ್ರೋಲಲ್ಲಿ ಇಡ್ಬೋದು. ಇದು ಸೆಕೆಂಡ್ ಕ್ಯಾಟಗರಿ. ಇನ್ನು ಥರ್ಡ್ ಕ್ಯಾಟಗರಿ ಇದೆ, ಅವ್ರಿಗೆ ನಾವು ಏನೇ ಮೆಡಿಕೇಶನ್ಸ್ ಕೊಟ್ಟರು ಏನೇ ಮಾಡಿದ್ರು, ಇದು ತುಂಬ ರೇರ್, ಇದು ಕಡಿಮೆ, ಇದು ಅದು ಪ್ರೋಗ್ರೆಸಿವ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಕಂಟ್ರೋಲು ಮಾಡೋಕ್ಕೋಗಲ್ಲ, ಕ್ಯೂರು ಮಾಡೋಕ್ಕಾಗೋದಿಲ್ಲ. ಬಟ್ ಇದು ಇನ್ ಸ್ಪೈಟ್ ಆಫ್ ಆಲ್ ದ ರಿಸರ್ಚ್ ಇದು ಸ್ವಲ್ಪ ಪರ್ಸೆಂಟೇಜ್ ಆಫ್ ಪೀಪಲಲ್ಲಿ ಇದ್ದೇ ಇರುತ್ತೆ. ಏನೇ ಮೆಡಿಸಿನ್ ಕೊಟ್ಟರು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಇದು ಜಾಸ್ತಿ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದ ಪರ್ಸೆಂಟೇಜ್ ಆಫ್ ಪೀಪಲ್ ತುಂಬಾ ಕಡಿಮೆ, ಹೌದು. ಮೆಜಾರಿಟಿ ಆಫ್ ದೆಮ್ ಕಂಟ್ರೋಲ್ ಮಾಡಬಹುದು, ಕ್ಯೂರ್ ಮಾಡೋಕ್ಕಾಗೋದಿಲ್ಲ, ಬಟ್ ಕಂಟ್ರೋಲ್ ಮಾಡಬಹುದು, ಅದರ ಜೊತೆಗೆ ಬದುಕಬಹುದು. ಹೌದು ಹೌದು, ಜಾಸ್ತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಅವ್ರಿಗೆ. ಈಗ ಡಾಕ್ಟ್ರೆ, ಕೊನೆಯದಾಗಿ ಈ ಅಸ್ತಮ ದಮ್ಮು ಅಂತೆಲ್ಲ ವಿಚಾರಕ್ಕೆ ಬರುವಾಗ ಇವತ್ತಿನ ಈ ಕೋವಿಡ್ ಸಂದರ್ಭದಲ್ಲಿ ಕೂಡ ಏನು ಕೊರೋನಾ ಬಂದವನಿಗೆ ಕೂಡ ಅದು ಏನು ದಮ್ಮಿದ್ದೇ ಸಮಸ್ಯೆ ಬರುವಂಥದ್ದು, ಅವನದು ಏನು ಶ್ವಾಸಕೋಶದ್ದೇ ಸಮಸ್ಯೆ ಬರುವಂಥದ್ದು ಅಂತೆಲ್ಲ ಇದು ಉಂಟು, ನಾವು ಮಾತಾಡ್ತೇವೆ. ಏನು ಹೇಳ್ತೀರಿ, ಅದನ್ನು ಯಾವ ರೀತಿ ನೀವು ಹೇಳಲಿಕ್ಕೆ ಬಯಸ್ತೀರಿ? ಕೋವಿಡ್ಗೆ ಸಂಬಂಧ ಬಂದಂಥ ಅಥವಾ ಕೋವಿಡ್ ಬಂದಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ?
ಹೌದು. ನೀವು ಹೇಳ್ದಾಗೆ ಈ ಮುಂಚೆಯಿಂದನೇ ಈ ಪ್ರಾಬ್ಲಮ್ಸ್ ಇದ್ರೆ ಈ ಬ್ರಾಂಕಿಯಲ್ ಅಸ್ಮಾ ಅಥವಾ COPD ಅವ್ರಿಗೆ ಕೋವಿಡ್ ಸಿವಿಯರ್ ಆಗೋ ಚಾನ್ಸಸ್ ಜಾಸ್ತಿ. ಕೋವಿಡ್ ಎಲ್ರಿಗೂ ಬರುತ್ತೆ. ಹೌದು, ಖಂಡಿತವಾಗಿ ಎಲ್ರಿಗೂ ಬರುತ್ತೆ. ಈಗ ನಾರ್ಮಲ್ ಅಂದ್ರೆ ಈಗ ಈಗಿರೋ ರೇಟಲ್ಲಿ ನೋಡಿದ್ರೆ ಬಹಳ ಜನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ, ಸ್ಪ್ರೆಡ್ ಆಗಿದೆ ಮತ್ತು ಬಂದು ಹೋಗಿದೆ. ಹೌದು. ಸೊ ಬಹಳ ಜನ ಇಮ್ಯುನಿಟಿ ಅಂದ್ರೆ ಈ ಪ್ರಾಬ್ಲಮ್ಸ್ ಇಲ್ದಲೇ ಇರೋರಿಗೆ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಆದಾಗ ಅದೇ ವಾಸಿಯಾಗಿ ಹೋಗಿದೆ. ಬಟ್ ಈ ಅಸ್ತಮಾ ಅಥವಾ COPD ಇರೋರಿಗೆ ಅದೇ ವಾಸಿಯಾಗಿರೋಂಥ ಪರ್ಸೆಂಟೇಜ್ ಕಡಿಮೆ. ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಬಂದಿದೆ ತುಂಬಾ ಜನಕ್ಕೆ. ಸೊ ಈ ರೆಸ್ಪಿರೇಟರಿ ಡಿಸೀಸಸ್ ಮುಂಚೆ ಇರೋರಿಗೆ ಕೋವಿಡ್ ಇನ್ಫೆಕ್ಷನ್ ಆದ್ರೆ ಅವರಿಗೆ ಇದು ಕೋವಿಡ್ ಸಿವಿಯರ್ ಆಗುವಂತ ಚಾನ್ಸ್ ಜಾಸ್ತಿ, ಮಾಡ್ರೇಟ್ ಅಥವಾ ಸಿವಿಯರ್ ಅಲ್ದಿದ್ರು ಅಟ್ಲೀಸ್ಟ್ ಮಾಡ್ರೇಟ್ ಅಂತೂ ಆಗುತ್ತೆ. ಸೊ ಇವ್ರಿಗೆ ಹಾಸ್ಪಿಟಲ್ ಬಂದು ಅಡ್ಮಿಟ್ ಆಗುವಂತ ಏನು ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಮೊದಲೇ ರೆಸ್ಪಿರೇಟರಿ ಪ್ರಾಬ್ಲಮ್ ಇದೆ ಅಲ್ಲ. ಸೊ ಅವ್ರು ಹಾಸ್ಪಿಟಲ್ ಬಂದು ತೋರಿಸ್ಕೊಂಡು ಪ್ರಿಕಾಷನರಿ ಅಂತ ಅಂದ್ರೆ ಮುನ್ನೆಚ್ಚರಿಕೆ ಅಂತ ಹೇಳಿದ್ರೆ ಅದನ್ನೇ ಅವರು ಸ್ವಲ್ಪ ಗುಣಲಕ್ಷಣಗಳು ಕಂಡ ತಕ್ಷಣ ಆಸ್ಪತ್ರೆ ಅಥವಾ ವೈದ್ಯರನ್ನು ಭೇಟಿ ಮಾಡ್ಬೇಕಂತ ಹೇಳ್ತೀರಿ ನೀವು. ಈ ಪ್ರಾಬ್ಲಮ್ಸ್ ಇರೋರಂತೂ ಈ ಏನಾದ್ರು ಸ್ವಲ್ಪ ಸಿಂಪ್ಟಮ್ಸ್ ಬಂತು ಅಂದ್ರೂ ಇಮಿಡಿಯೇಟ್ ಒಂದ್ಸಲಿ ಹಾಸ್ಪಿಟಲ್ ಬಂದು ತೋರಿಸ್ಕೋಬೇಕು. ಸೊ ದಟ್ ವಿ ಕ್ಯಾನ್ ನೋ ಎಷ್ಟು ಸಿವಿಯರಿಟಿ ಇದೆ ಕೋವಿಡ್ ಆಗಲಿ ಅಥವಾ ಈ ಬ್ರಾಂಕಿಯಲ್ ಅಸ್ಮಾ ಅಥವಾ COPD ಆಗಲಿ, ಏನು ಪ್ರಿಕಾಷನ್ಸ್ ಮುಂಚೆನೆ ಟ್ರೀಟ್ಮೆಂಟ್ ಏನು ಸ್ಟಾರ್ಟ್ ಮಾಡ್ಬೋದು ಅಂತ ನಮಗೂ ಹೆಲ್ಪ್ ಆಗುತ್ತೆ, ಪೇಷಂಟ್ಸಿಗೂ ಹೆಲ್ಪ್ ಆಗುತ್ತೆ. ಅಂತ ಹೇಳಿದ್ರೆ ಬಹುತೇಕ ಮಂದಿ ವೈದ್ಯರುಗಳು ಕೂಡ ಹೇಳ್ತಾರೆ ಬಾರಿ ಕೊನೆಯ ಸ್ಟೇಜಲ್ಲಿ ಬಂದಿರ್ತಾರೆ ಅಂತ. ಹೌದು, ಮುಂಚೆನೆ ಬಂದರೆ ಎಷ್ಟೋ ತಡಿಬೋದು ಇದು ಕಾಂಪ್ಲಿಕೇಶನ್ಸ್ ಅಂತ ನಮಗೆ ಅನ್ಸುತ್ತೆ. ಹೌದೌದು. ಈ ಕೋವಿಡ್ನ ಸಂದರ್ಭದಲ್ಲಿ ಕೂಡ ಯಾಕಂತ ಹೇಳಿದ್ರೆ ಅನೇಕ ಗಂಭೀರವಾದ ಪ್ರಕರಣಗಳನ್ನೆಲ್ಲ ಕೇಳುವಾಗ ವೈದ್ಯರು ಹೇಳುವಂಥದ್ದು ಅವ್ರು ಬಾರಿ ಲೇಟರ್ ಸ್ಟೇಜಲ್ಲಿ ಆಸ್ಪತ್ರೆಗೆ ಬಂದಿದ್ದಾರೆ ಅಂತ. ಹೌದು 1 ವೀಕ್ 10 ಡೇಸ್ ಆದ್ಮೇಲೆ ಬಂದ್ಬಿಡ್ತಾರೆ. ಇದೆಲ್ಲ ಸಿಂಪ್ಟಮ್ಸ್ ಇದ್ರು ನಮ್ಮ ಕೈ ಮೀರಿ ಹೋಗಿರ್ತಾವೆ. ಅದಕ್ಕಾಗಿ ನೀವು ಹೇಳುವಂಥದ್ದು ಈ ರೀತಿ ಅಸ್ತಮಾ ಅಥವಾ ದಮ್ಮದು ಸಮಸ್ಯೆ ಇರುವವರು ಅವರಿಗೇನಾದರೂ ಜ್ವರ ಅಥವಾ ಏನು ಕೋವಿಡ್ಗೆ ಸಂಬಂಧಪಟ್ಟಂಥ ಗುಣಲಕ್ಷಣಗಳು ಗೋಚರಿಸಿದರೆ ಆದಷ್ಟು ಶೀಘ್ರವಾಗಿ ವೈದ್ಯರನ್ನು ಭೇಟಿ ಮಾಡಬೇಕು. ಹೌದು. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಆದರ್ಶ್ BM ಅವರು ಅನೇಕ ಉಪಯುಕ್ತವಾದಂಥ ಮತ್ತು ಇವತ್ತಿನ ಸಂದರ್ಭಕ್ಕೆ ತುಂಬ ಸಕಾಲಿಕವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಡಾಕ್ಟರ್. ಇದು ಅಸ್ತಮಾ ಮತ್ತು ದಮ್ಮು ಸಮಸ್ಯೆಗೆ ಸಂಬಂಧಪಟ್ಟಂಥ ಅದರ ಗುಣಲಕ್ಷಣಗಳು ಮತ್ತು ಅದಕ್ಕೆ ಮಾಡಿಕೊಳ್ಳಬೇಕಾದ ಪರಿಹಾರ, ಜೊತೆಗೆ ಇವತ್ತಿನ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಡಾಕ್ಟರ್ ಆದರ್ಶ್ BM ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಆರೋಗ್ಯ ಯೆನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ವ್ಯಾಪ್ತಿಯ ಯೆನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸಿದಂಥ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.